ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ ಮತ್ತು ಜಿಲ್ಲಾ ಸಹಕಾರಿ ಯೂನಿಯನ್ ಸಂಯುಕ್ತ ಆಶ್ರಯದಲ್ಲಿ 65ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಅಂಗವಾಗಿ ಸಹಕಾರಿ ಮಾರಾಟ ಸಂಸ್ಕರಣಾ ಮತ್ತು ಶೇಖರಣೆ ದಿನಾಚರಣೆಯನ್ನು ನಗರದ ಡೇರಿ ಆವರಣದಲ್ಲಿ ಜರುಗಿಸಲಾಗಿತ್ತು. 65ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ಹಿನ್ನೆಲೆಯಲ್ಲಿ 7 ದಿನಗಳ ಕಾಲ ಜಿಲ್ಲೆಯ ವಿವಿಧೆಡೆ ಸರಣಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಇಂದು ಕುಲಶೇಖರದ ಮಂಗಳೂರು ಡೈರಿ ಆವರಣದಲ್ಲಿ ಸಹಕಾರಿ ಸಪ್ತಾಹಕ್ಕೆ ಚಾಲನೆ ದೊರಕಿತು. ಕಾರ್ಯಕ್ರಮ ಹಾಗೂ ಜೀರಾ ಮಸಾಲಾ ಮಜ್ಜಿಗೆಯನ್ನ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಇದರ ಅಧ್ಯಕ್ಷರಾದ ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ಅವರು, ಸಹಕಾರಿ ಕ್ಷೇತ್ರದಲ್ಲಿ ಪ್ರಗತಿ ಕಾಣುತ್ತಿದೆ. ಸಹಕಾರಿ ಕ್ಷೇತ್ರವು ಗ್ರಾಮೀಣ ಮಟ್ಟದಲ್ಲಿರುವ ಜನರ ಬದುಕಿಗೆ ದಾರಿದೀಪವಾಗುತ್ತದೆ ಎಂದು ಹೇಳಿದರು. ಈ ಸಂಸ್ಥೆಯ ಬೆನ್ನೆಲುಬು ಯಾರು, ಈ ಸಂಸ್ಥೆ ಬೆಳೀಲಿಕ್ಕೆ ಕಾರಣೀಭೂತರವರು ಸಹಕಾರಿ ಕ್ಷೇತ್ರ ಯಾವ ರೀತಿ ಬೆಳೀತದೆ, ಯಾವ ರೀತಿ ನಮ್ಮಲ್ಲಿ ಇದೆ. ನಮ್ಮ ಜಿಲ್ಲೆ ಎಲ್ರಿಗೂ ಒಂದು ಮಾದರಿಯಾದಂಥ ಜಿಲ್ಲೆ ಸಹಕಾರಿ ಕ್ಷೇತ್ರದಲ್ಲಿ ದೇಶದಲ್ಲಿರುವಂಥ ಮಾತನ್ನು ಮನಮುಟ್ಟುವ ರೀತಿಯಲ್ಲಿ ಹೇಳಿದೆ. ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾದ ಕೆ ರವಿರಾಜ್ ಹೆಗ್ಡೆ ಅವರು ಮಾತನಾಡಿ, ಗ್ರಾಹಕರ ಉತ್ತಮ ಸಹಕಾರದಿಂದ ರಾಜ್ಯದಲ್ಲೇ ಅತ್ಯುತ್ತಮ ಹಾಲು ಘಟಕ ಎಂಬ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ. ನಂದಿನಿ ಜೀರಾ ಮಜ್ಜಿಗೆಯನ್ನ ನವೆಂಬರ್ 16ರಂದು ಗ್ರಾಹಕರಿಗೆ ಉಚಿತವಾಗಿ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಸುವಾಸಿತ ಹಾಲು ನಾವೆಲ್ಲ ಆಯ್ದ ಡೀಲರ್ ಅಂದ್ರೆ ನಮ್ದು ಫ್ರಾಂಚೈಸ್ಗಳಲ್ಲಿ ಎಲ್ಲ ಇರುತ್ತೆ. ಯಾರ್ಯಾರು ಸುವಾಸಿತ ಹಾಲಿನ ಮಾರಾಟ ಮಾಡ್ತಾ ಇದ್ದಾರೆ ಡೀಲರ್, ಅವರಲ್ಲಿ ಇರುತ್ತೆ. ಸುವಾಸಿತ ಹಾಲನ್ನು ಮಾರಾಟ ಮಾಡುವಂತ ಡೀಲರ್ಗಳಲ್ಲಿ ಅವರಿಗೆ ಏನು ಸ್ಟಾಕ್ ಕೊಟ್ಟಿದ್ದೇವೆ, ಏನು ಸ್ವಲ್ಪ ಸಪ್ಲೈ ಮಾಡಿದ್ದೇವೆ, ಅದನ್ನು ಎಕ್ಸಾಸ್ಟ್ ಆಗುವವರೆಗೆ ಅದು ಅವರ ಗ್ರಾಹಕರಿಗೆ ಧರ್ಮಾರ್ಥವಾಗಿ ಕೊಟ್ಟು ಫೀಡ್ಬ್ಯಾಕ್ ತಗೊಳ್ಳಿಕ್ಕೆ ನಾವು ಮಾಡಿದ್ದೇವೆ. ಇದು ಎಲ್ಲ ಗ್ರಾಹಕರು ಗಮನಿಸಬೇಕು. ಅದು ಫ್ರೀ ಆಗಿ ಸ್ಯಾಂಪಲ್ ರೂಪದಲ್ಲಿ ಕೊಡ್ತಾ ಇದ್ದೇವೆ. ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಬಿವಿ ಸತ್ಯನಾರಾಯಣ ರವರು ಮಾತನಾಡಿ, ನೂತನ ಉತ್ಪನ್ನವಾದ ಜೀರಾ ಮಜ್ಜಿಗೆಯು ಮಾನವನ ಜೀರ್ಣ ಶಕ್ತಿಯನ್ನ ವೃದ್ಧಿಸಲು, ಬಿಸಿಲಿನ ಧಣಿವನ್ನ ತಣಿಸಲು ಮತ್ತು ದೇಹವನ್ನ ತಂಪಾಗಿಸಲು ಅತ್ಯುತ್ತಮವಾದ ಪೇಯವಾಗಿದೆ ಎಂದು ತಿಳಿಸಿದರು. 7 ದಿನಗಳ ಕಾಲ ನಡೆಯುವಂತಹ ಸಹಕಾರಿ ಸಪ್ತಾಹದಲ್ಲಿ ಪ್ರಗತಿಯ ಅವಲೋಕನ ನಡೆಸಿ ಸಾಧನೆ ಬಗ್ಗೆ ಹೆಮ್ಮೆ ಪಡುವ ಮೂಲಕ ಚಳವಳಿಯ ಮುಂದಿನ ಬೆಳವಣಿಗೆಗೆ ಪ್ರಯತ್ನಿಸುವ ತೀರ್ಮಾನ ಕೈಗೊಳ್ಳುವುದು, ಹಾಗೆಯೇ ವೈಫಲ್ಯಗಳಿದ್ದಲ್ಲಿ ಅದಕ್ಕೆ ಕಾರಣಗಳನ್ನು ಗುರುತಿಸಿ ಸರಿಪಡಿಸುವಂತಹ ಚಿಂತನ ಮಂಥನ ಕಾರ್ಯಕ್ರಮಗಳು ಈ ಸಹಕಾರಿ ಸಪ್ತಾಹದ ಅವಧಿಯಲ್ಲಿ ನಡೆಯಲಿಕ್ಕಿದೆ. ಈ ಬಾರಿಯ ಸಹಕಾರಿ ಸಪ್ತಾಹ ಗ್ರಾಮೀಣ ಅಭಿವೃದ್ಧಿಗಾಗಿ ಸಹಕಾರ ಸಂಸ್ಥೆಗಳ ಮೂಲಕ ಉತ್ತಮ ಆಡಳಿತ ಮತ್ತೆ ಸರ್ವರನ್ನೊಳಗೊಂಡ ಬೆಳವಣಿಗೆ ಅನ್ನುವಂತಹ ಧ್ಯೇಯ ಉದ್ದೇಶವನ್ನು ಹೊಂದಿದೆ. ಪ್ರಾಯಶಃ ಒಂದು ಅಗಾಧವಾದ ಶಕ್ತಿಯನ್ನ ಈ ಧ್ಯೇಯ ಹೊಂದಿದೆ. ಶಾಸಕರಾದ ವೇದವ್ಯಾಸ್ ಕಾಮತ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಸಿಪಿಪಿ ಬಾಟಲ್ಗಳಲ್ಲಿ ಸುವಾಸಿತ ಹಾಲನ್ನ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ್ರು. ಈ ವೇಳೆ ಮೇಯರ್ ಭಾಸ್ಕರ್ ಕೆ, ಸಂಸದ ನಳಿನ್ ಕುಮಾರ್ ಕಟೀಲ್, ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಹರೀಶ್ ಆಚಾರ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೂಡು, ಕ್ಯಾಂಪ್ಕೋ ಅಧ್ಯಕ್ಷ ಸತೀಶ್ ಚಂದ್ರ ಭಟ್, ಕಾರ್ಯಕಾರಿ ಮಂಡಳಿ ನಿರ್ದೇಶಕರಾದ ಡಾ ಕೆಎಂ ಕೃಷ್ಣ ಭಟ್ ಕೊಂಕೋಡಿ, ಜಾನಕಿ ಹಂದೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.